ಸುಳ್ಯ ತಾಲೂಕಿನ ಸುಬ್ರಹ್ಮಣ್ಯದಲ್ಲಿರುವ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ಮಹತೋಬಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಚಂಪಾಷಷ್ಠಿ ಮಹೋತ್ಸವಕ್ಕೆ ಕೊಪ್ಪರಿಗೆ ಏರುವ ಮೂಲಕ ಚಾಲನೆ ದೊರೆಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಮಹತೋಬಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಚಂಪಾಷಷ್ಠಿ ಮಹೋತ್ಸವ ನಡೆಯಲಿದ್ದು ಡಿಸೆಂಬರ್ 4ರಿಂದ ಡಿಸೆಂಬರ್ 20ರವರೆಗೆ ವಿವಿಧ ಉತ್ಸವ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಇಂದು ಕೊಪ್ಪರಿಗೆ ಏರುವ ಮೂಲಕ ಉತ್ಸವಕ್ಕೆ ಚಾಲನೆ ದೊರೆಯಿತು. ಈ ಬಗ್ಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ನಿತ್ಯಾನಂದ ಮುಂಟೋಟಿಯವರು ಮಾತನಾಡಿ 16 ದಿನಗಳ ಕಾಲ ಚಂಪಾಷಷ್ಠಿಯ ಪ್ರಯುಕ್ತ ವಿವಿಧ ಉತ್ಸವಗಳು ನಡೆಯಲಿದ್ದು ಇಂದು ಬೆಳಿಗ್ಗೆ 7:10ಕ್ಕೆ ಕೊಪ್ಪರಿಗೆ ಏರುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಹಾಗೆಯೇ ರಾತ್ರಿ ಶೇಷ ವಾಹನಯುಕ್ತ ಬಂಡೆ ಉತ್ಸವ ನಡೆಯಲಿರುವುದು ಎಂದರು. ದಿನಾಂಕ ಇವತ್ತಿಂದ 4ನೇ ತಾರೀಕಿನಿಂದ 24 ತಾರೀಕಿನ ತನಕ ನಡೆಯತಕ್ಕಂಥ ಚಂಪಾಷಷ್ಠಿ ಮಹೋತ್ಸವದ ಈ ಒಂದು ಸಮಾರಂಭಕ್ಕೆ ನಾವೆಲ್ಲ ಸನ್ನದ್ಧರಾಗಿದ್ದೇವೆ. ಈಗಾಗಲೇ ಇವತ್ತು ಬೆಳಿಗ್ಗೆ 7 ಗಂಟೆ 10 ನಿಮಿಷಕ್ಕೆ ಕೊಪ್ಪರಿಗೆ ಏರುವ ಮುಖಾಂತರ ಈ ಒಂದು ಜಾತ್ರೆಯ ಚಾಲನೆಯ ದೊರೆತಿದೆ. ಅಲ್ಲದೆ ಈ ದಿವಸದಿಂದ 3 ದಿವಸ 4, 5, 6ನೇ ತಾರೀಕಿನವರೆಗೆ ನಮ್ಮ ಈ ಭಾಗದ ನಮ್ಮ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಹೊರೆ ಕಾಣಿಕೆ ತರತಕ್ಕಂಥ ಮುಖಾಂತರ ಇಲ್ಲಿ ನಮ್ಮ ಈ ಒಂದು ಭಾಗದ ಸುಬ್ರಹ್ಮಣ್ಯ ದಕ್ಷಿಣ ಜಿಲ್ಲೆಯ ಪ್ರಸಿದ್ಧವಾಗಿರತಕ್ಕಂಥ ಈ ದೇವಸ್ಥಾನ ನಮ್ಮದು ಎಂಬುದು ಭಾವನೆಯಲ್ಲಿ ಇವತ್ತು ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಜೊತೆಗೆ 6ನೇ ತಾರೀಕಿಗೆ ನಾವು ಲಕ್ಷ ದೀಪೋತ್ಸವ ಮಾಡತಕ್ಕಂಥ ವ್ಯವಸ್ಥೆಗಳು ಇವತ್ತು ನಡೀತಾ ಇದೆ. ಅದಕ್ಕೂ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳು ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ಜೊತೆಗೆ ಇಂದು ನಾಡ್ದು 12ನೇ ತಾರೀಕಿಗೆ ಪಂಚಮಿ ತೇರು, 13ಕ್ಕೆ ಚಂಪಾಷಷ್ಠಿ ಮಹೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದಕ್ಕೆಲ್ಲ ಬೇಕಾಗಿರತಕ್ಕಂಥ ವ್ಯವಸ್ಥೆಗಳು ನಾವು ಸಿದ್ಧಗೊಳಿಸಿದ್ದೇವೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಚಂಪಾಷಷ್ಠಿ ಮಹೋತ್ಸವದ ಪ್ರಯುಕ್ತ ಇಂದು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆಯವರೆಗೆ ಏಕಹ ಭಜನೆ ನಡೆಯಲಿರುವುದು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಶ್ರೀದೇವರ ಪ್ರಸಾದವನ್ನು ಪಡೆದುಕೊಂಡರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಸುಬ್ರಹ್ಮಣ್ಯ.